ನವೆಂಬರ್ 14ರಂದು ರಾಜ್ಯಾದ್ಯಂತ ತೆರೆಕಾಣಲಿರುವ ಜೈ ಚಲನಚಿತ್ರದ ಪ್ರೀಮಿಯರ್ ಶೋ ಈಗಾಗಲೇ ಹಲವಾರು ಕಡೆ ನಡೆದಿದ್ದು ಚಿತ್ರ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ನಿರ್ದೇಶನ ಮತ್ತು ಅಭಿನಯದ ಚಿತ್ರ ಬಿಗ್ ಬಜೆಟ್ನಲ್ಲಿ ಮೂಡಿದ್ದು ಬಿಡುಗಡೆ ಮುನ್ನವೇ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಹೆಚ್ಚಿಸಿದೆ. ಇದೀಗ ಚಿತ್ರತಂಡವು ಟಿಕೆಟ್ ಪ್ರೀ ಬುಕಿಂಗ್ ಮಾಡುವ ವೀಕ್ಷಕರಿಗೆ 10 ಮೊಬೈಲ್ ಗೆಲ್ಲುವ ಅವಕಾಶವನ್ನ ಕಲ್ಪಿಸಿದೆ. ಈ ಅವಕಾಶ ಕೇವಲ 10 ಜನ ಅದೃಷ್ಟಶಾಲಿಗಳಿಗೆ ಮಾತ್ರ ಸಿಗಲಿದ್ದು ಗುರುವಾರದವರೆಗೆ ಮಾತ್ರ ಸುವರ್ಣಾವಕಾಶವಾಗಿದೆ. ಟಿಕೆಟ್ ಬುಕ್ ಮಾಡಿದ ಬಳಿಕ ಅದರ ಫೋಟೋ ಅಥವಾ ಸ್ಕ್ರೀನ್ ಶಾಟ್ ಅನ್ನು 9606679152 ಈ ಸಂಖ್ಯೆಗೆ ಕಳುಹಿಸಿಕೊಡಲು ಚಿತ್ರತಂಡ ವಿನಂತಿಸಿದ್ದು, ಚಿತ್ರ ವೀಕ್ಷಣೆ ಜೊತೆಗೆ ಮೊಬೈಲ್ ಗೆಲ್ಲುವ ಅವಕಾಶವೂ ಕೂಡ ನಿಮ್ಮದಾಗಲಿದೆ. ಇನ್ನೇಕೆ ತಡ, ಬನ್ನಿ ಚಿತ್ರಮಂದಿರಕ್ಕೆ ಜೈ ವೀಕ್ಷಿಸಿ ಎಂದು ಚಿತ್ರತಂಡ ಹೇಳಿಕೊಂಡಿದೆ. RS ಸಿನಿಮಾಸ್, ಶೂಲಿನ್ ಫಿಲಮ್ಸ್ ಹಾಗೂ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರದಲ್ಲಿ ಆಕ್ಷನ್, ಡ್ರಾಮಾ ಮತ್ತು ಎಮೋಷನ್ಗಳ ಸಮನ್ವಯವಿದೆ. ನಿರ್ದೇಶಕ ರೂಪೇಶ್ ಶೆಟ್ಟಿ, ನಾಯಕಿ ಅದ್ವಿತಿ ಶೆಟ್ಟಿ, ನಟ ರಾಜ್ ದೀಪಕ್ ಶೆಟ್ಟಿ ಸೇರಿದಂತೆ ಖ್ಯಾತ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಹಾಯ್, ನಮಸ್ಕಾರ. ನನ್ನ ಕೈ ತುಂಬಾ ಮೊಬೈಲ್ಗಳಿವೆ. ಇದು ಯಾಕೆ ಅಂತ ಅನ್ಕೋತಾ ಇದ್ದೀರಾ? ಇದು ನನಗಲ್ಲ, ಇದು ನಿಮಗೆ ಕೊಡೋಕೆ ಅಂತ ಇಟ್ಕೊಂಡಿದ್ದೀನಿ. ಹೇಗ್ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಎಂಡ್ ತನಕ ಈ ವಿಡಿಯೋ ನೋಡಿ. ಜೈ ಸಿನಿಮಾ ನವೆಂಬರ್ 14ಕ್ಕೆ ರಾಜ್ಯದಾದ್ಯಂತ, ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಬುಕಿಂಗ್ಸ್ ಕೂಡ ಇವತ್ತಿನಿಂದ ಬುಕ್ ಮೈ ಶೋ ನಲ್ಲಿ ಓಪನ್ ಆಗ್ತಾ ಇದೆ. ನೀವೇನ್ ಮಾಡಬೇಕು ಅಂತಂದ್ರೆ ಆದಷ್ಟು ಬೇಗ ಜೈ ಸಿನಿಮಾದ ಟಿಕೆಟ್ ಅನ್ನ ಪ್ರೀ ಬುಕ್ ಮಾಡ್ಕೋಬೇಕು. ಅಂದ್ರೆ ನೀವು ಹೆಂಗು ಬುಕ್ ಮಾಡ್ಕೋತೀರಾ, ಸ್ವಲ್ಪ ಬೇಗ ಬುಕ್ ಮಾಡ್ಕೋಬೇಕು. ಅದರ ಸ್ಕ್ರೀನ್ ಶಾಟ್ ಇರುತ್ತಲ್ವಾ, ಅದನ್ನ ಈ ನಂಬರ್ ಬರ್ತಾ ಇದೆ ಅಲ್ವಾ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಬೇಕು. ಯಾರು ಲಕ್ಕಿ ವಿನ್ನರ್ ಆಗ್ತಾರೆ ಅದರಲ್ಲಿ 10 ಜನರಿಗೆ ಮೊಬೈಲ್ ಫೋನ್ ಗಿಫ್ಟ್ ಆಗಿ ಸಿಗುತ್ತೆ. ಸೊ ಸಿನಿಮಾ ಅಂತೂ ನೋಡ್ತೀರಾ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೇಗ ಬುಕಿಂಗ್ ಮಾಡಿದ್ರೆ ನಿಮಗೂ ಅದರಿಂದ ಉಪಕಾರ ಆಗುತ್ತೆ. ಸೊ ಬೇಗ ಪ್ರೀ ಬುಕಿಂಗ್ ಮಾಡಿ ಆನ್ ಬುಕ್ ಮೈ ಶೋ. ಅದ್ರ ಜೊತೆಗೆ ಈ ಮೊಬೈಲ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ.